ದೇವರಿಗೆ ಬರೀ ಭಕ್ತಿ ಭಜನೆ ಆರಾಧನೆ ಇಷ್ಟೇ ಅಲ್ಲ, ಸ್ವಚ್ಛತೆ ಕೂಡ ಒಂದು ದೇವರಿಗೆ ಪ್ರಿಯವಾದಂಥ ಅಂಶ. ನಮ್ಮ ಆಸ್ಪತ್ರೆಯವರು ಕೂಡ ಒಂದು ಸಣ್ಣ ಅಳಿಲು ಸೇವೆಯನ್ನು ಇವತ್ತು ನಾವು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಮಕ್ಕಳು ಎಲ್ಲರೂ ಭಾರಿ ಖುಷಿಯಿಂದ ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ ಇವತ್ತು. ಆದಷ್ಟು ನಮ್ಮ ಈ ಒಂದು ಸಣ್ಣ ಸೇವೆಯನ್ನು ಕೊಟ್ಟು ನಾವು ಸ್ವಲ್ಪ ದೇವರಲ್ಲಿ ಪುನೀತರಾಗೋಣ. ಬ್ರಹ್ಮಕಲಶದಲ್ಲಿ ಕಲಶೋತ್ಸವದಲ್ಲಿ ಉಳಿದವರಿಗೆ ಎಷ್ಟು ಜೋಶ್ ಇತ್ತು ಅದೇ ರೀತಿ ಜೋಶ್ನಲ್ಲಿ ನಾವು ಮುಗಿಸಿದ ಮೇಲೆ ಬಂದಿದ್ದೀವಿ. ನಮ್ಮ ಊರಲ್ಲಿ ಇಂತಹ ಒಂದು ಯುನಿಟಿಯನ್ನು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಉಜಿರೆಯ ಬ್ರಹ್ಮ ಕಲಶ ಮುಗಿದಿದೆ. ಬಹಳ ವಿಶೇಷವಾಗಿ ಅದ್ಧೂರಿಯಾಗಿ ರಥೋತ್ಸವ ನಡೆದಿದೆ. ಇದೀಗ ಉಜಿರೆ ದೇವಸ್ಥಾನದ ಒಳಾಂಗಣ ಅಂದರೆ ಹೊರಾಂಗಣವನ್ನು ಸ್ವಚ್ಛಗೊಳಿಸುವಂಥ ಕಾರ್ಯ ಆಗ್ತದೆ. ಅದು ಯಾರಿಂದ ಅಂತಂದರೆ ಬೆನಕ ಹಾಸ್ಪಿಟಲ್ನ ಸಿಬ್ಬಂದಿಗಳಿಂದ. ಬನ್ನಿ ನೋಡುವ ಯಾವ ರೀತಿಯಾಗಿ ಸ್ವಚ್ಛಗೊಳಿಸ್ತಾರೆ ಅನ್ನೋದನ್ನು ನಾವೀಗ ನೋಡುವ. ಯಾಕೆಂತಂದರೆ ಒಂದು ವಿಶಿಷ್ಟವಾದಂತಹ ಕಾರ್ಯವನ್ನು ಅವರೀಗ ಕೈಗೊಳ್ತಾ ಇದ್ದಾರೆ. ಬೆನಕದ ಸಿಬ್ಬಂದಿ ಎಲ್ಲ ಶುಶ್ರೂಷಕರಿಂದ ಹಿಡಿದು ವೈದ್ಯರು ಜೊತೆಗೆ ನರ್ಸು ಅನಂತರ ಎಲ್ಲರೂ ಕೂಡ ಈ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಬೆಳಗ್ಗೆ ಸ್ವಚ್ಛತಾ ಕಾರ್ಯಕ್ಕೆ ಬಂದು ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಏಕಾಏಕಿ ಇವತ್ತು ಒಂದು ಬ್ರಹ್ಮಕಲಶೋತ್ಸವ ಮುಗಿದ ಮರುದಿವಸವೇ ಬೆಳಗ್ಗೆ ಈ ಒಂದು ಇಂತಹದೊಂದು ವಿಶಿಷ್ಟ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಮುಖಿಯಾದಂಥ ಚಿಂತನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ನೋಡಿ ಎಲ್ಲ ಈ ಒಂದು ಆವರಣವನ್ನು ಈಗ ಸ್ವಚ್ಛಗೊಳಿಸ್ತಾ ಇದ್ದಾರೆ ಮತ್ತು ಸ್ವಚ್ಛಗೊಳಿಸಿ ಆಲ್ಮೋಸ್ಟ್ ಸ್ವಚ್ಛಗೊಳಿಸಿ ಆಗಿದೆ. ಅಂದರೆ ಬಹಳಷ್ಟು ಬೆಳಗ್ಗಿನಿಂದಲೇ ಬೆಳಗ್ಗೆ 7 ಗಂಟೆಗೆ ಇವರು ಎಲ್ಲರೂ ಕೂಡ ಇಲ್ಲಿಗೆ ಆಗಮಿಸಿ ಈ ಒಂದು ಸ್ವಚ್ಛಗೊಳಿಸುವಂಥ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆವರಣ ಸಂಪೂರ್ಣವಾಗಿ ಆವರಣವನ್ನು ಸ್ವಚ್ಛಗೊಳಿಸಿ ಅಲ್ಲಿಂದ ಹೋಗಬೇಕು. ಅಂದರೆ ಈ ಒಂದು ದೇವಸ್ಥಾನದ ಆವರಣವನ್ನು ಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಆ ಜೊತೆಗೆ ದೇವಸ್ಥಾನದ ಹೊರಾಂಗಣದ ಸುತ್ತುಪೋಳಿಯನ್ನು ಕೂಡ ಸ್ವಚ್ಛಗೊಳಿಸುವಂಥ ಕಾರ್ಯದಲ್ಲಿ ತೆಗೆದುಕೊಂಡಿದ್ದಾರೆ. ಇಲ್ಲಿರ್ತಕ್ಕಂತಹ ಚೇರ್ಗಳನ್ನು ಒಂದೇ ಕಡೆಗೆ ಜೋಡಿಸಿಡುವಂಥದ್ದು ಇರ್ಬೋದು. ಜೊತೆಗೆ ಜೋಡಿಸಿಟ್ಟು ಆ ಒಂದು ಪೌಳಿಯನ್ನು ಕೂಡ ಇಲ್ಲಿ ಇದ್ದಂಥ ಕಸವನ್ನು ತೆಗೆದು ಆ ಪೌಳಿಯನ್ನು ಕೂಡ ಸಂಪೂರ್ಣವಾಗಿ ಕ್ಲೀನ್ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಅವರು ನಿರತರಾಗಿರುವಂಥದ್ದು. ಒಂದೇ ಕಡೆ ಜೋಡಿಸಿರ್ತಿದ್ದಾರೆ. ಅದರ ಜೊತೆಗೆ ಕಸವನ್ನು ಕೂಡ ಸಂಪೂರ್ಣವಾಗಿ ತೆಗೆಯುವಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮಧ್ವ ಮಂಟಪದ ಎದುರುಗಡೆ ರಾಮಕೃಷ್ಣ ಏನು ಸಭಾಭವನ ಇದೆ ಅದರ ಒಂದು ಎದುರು ಭಾಗವೂ ಕೂಡ ಅಂದರೆ ಕಂಪ್ಲೀಟ್ ದೇವಸ್ಥಾನದ ಹೊರಾಂಗಣವನ್ನು ಸ್ವಚ್ಛಗೊಳಿಸುವಂತಹದ್ದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಯಾಕೆಂತಂದರೆ ಈ ಒಂದು ಸುತ್ತುಪೌಳಿಯನ್ನು ಕ್ಲೀನ್ ಮಾಡೋದ್ರ ಜೊತೆಗೆ ಇಡೀ ದೇವಸ್ಥಾನದ ಹೊರಾಂಗಣ ಪೂರ್ತಿ ಅದನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ತೊಡಗಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಪ್ರಯತ್ನ ಒಂದು ಸುಮಾರು 20ರಿಂದ 25 ಜನ ಬೆನಕದ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು ಬಹಳ ವಿಶೇಷ. ಇದರ ಜೊತೆಗೆ ಧರ್ಮಸ್ಥಳದ ಸಿಬ್ಬಂದಿ ಹೊರಾಂಗಣದಲ್ಲಿಯೂ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಿಬ್ಬಂದಿಗಳೊಂದು ಬಂದು ಹೊರಾಂಗಣದಲ್ಲಿ ಸ್ವಚ್ಛವನ್ನು ಗೊಳಿಸ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅದರ ಜೊತೆಗೆ ನೋಡಿ ಸುತ್ತುಪೌಳಿಯನ್ನು ಕೇವಲ ಗುಡಿಸಿ ಕ್ಲೀನ್ ಮಾಡೋದು ಮಾತ್ರವಲ್ಲ, ಅದನ್ನು ಒರೆಸಿ ಚೆಂದವಾಗಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ಒರೆಸಿಡ್ತಾ ಇದ್ದಾರೆ. ಅಂದರೆ ಆ ಒಂದು ಕಾಳಜಿಯನ್ನು ಕೂಡ ಬಹಳಷ್ಟು ತೋರಿಸ್ತಾ ಇದ್ದಾರೆ. ನೋಡಿ ನರ್ಸ್, ಸೀನಿಯರ್ಸ್ ನರ್ಸ್ ಎಲ್ಲರೂ ಕೂಡ ಸೇರಿಕೊಂಡು ಈಗ ಅದನ್ನು ಒರೆಸುವಂಥದ್ದು ಗುಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಒಂದು ಆಸ್ಥೆ ವಹಿಸಿಕೊಂಡು ನಮ್ಮೂರಿನ ದೇವಸ್ಥಾನ, ನಮ್ಮ ಜನಾರ್ದನ, ನಮ್ಮ ದೇವರ ಉತ್ಸವ ನಡೆದಿದೆ, ನಮ್ಮ ದೇವರ ಒಂದು ಬ್ರಹ್ಮಕಲಶ ನಡೆದಿದೆ. ಇದೀಗ ಮತ್ತೆ ನಮ್ಮ ದೇವರ ಆವರಣ ಸ್ವಚ್ಛವಾಗಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಯೋಚನೆಯನ್ನು ಮಾಡಿಕೊಂಡು ಇಂತಹದ್ದು ನೋಡಿ ಇಲ್ಲಿ ಎಲ್ಲ ಸೇರಿಕೊಂಡು ಇಂಥದ್ದೊಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾದಂತಹ ಒಂದು ಕೆಲಸವನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬೆನಕ ಆಸ್ಪತ್ರೆಯ ಆಡಳಿತ ನಿರ್ದೇಶಕರು ನಮ್ಮ ಜೊತೆಗೆ ಇದ್ದಾರೆ. ಸರ್, ಬಹಳ ವಿಶಿಷ್ಟವಾದಂತಹ ಯೋಚನೆ. ನಮ್ಮ ಊರಿನ ದೇವಸ್ಥಾನದ ಬ್ರಹ್ಮಕಲಶೋತ್ಸವದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದೀರಿ. ಇವತ್ತು ಬೆಳಿಗ್ಗೆ ಇಡೀ ತಂಡ ನಿಮ್ಮದು ಇಲ್ಲಿ ಆವರಣದಲ್ಲಿದೆ. ಏನು ವಿಶೇಷ? ಭಾಳ ಖುಷಿಯಾಗ್ತದೆ. ಯಾಕಂದರೆ ಎಲ್ಲರೂ ನೋಡಿದ್ದೀರಿ, 9 ದಿವಸಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಯಾರೂ ಕೇಳರಿಯದ ಕಂಡರಿಯದ ರೀತಿಯಲ್ಲಿ ನಮ್ಮ ಉಜಿರೆಯ ಜನಾರ್ದನ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆದಿದೆ. ಸಾಧಾರಣವಾಗಿ ನಾನು ನೋಡಿಲ್ಲ ಇಷ್ಟು ಒಳ್ಳೆಯ, ಇಷ್ಟು ವೈಭವೋಪೇತವಾಗಿ, ಇಷ್ಟು ಚಂದವಾಗಿ. ಜೊತೆಗೆ ಇಲ್ಲಿ ಒಂದು ವಿಶಿಷ್ಟತೆ ಏನು ಕಾಣಬೇಕಂದ್ರೆ ಯಾವುದೇ ಒಂದು ಅವಘಡ ಆಗಲಿ, ಯಾವುದೇ ರೀತಿಯ ತೊಂದರೆಗಳಾಗಲಿ ಯಾರಿಗೂ ಆಗದೆ ಅತ್ಯಂತ
ಅತ್ಯಂತ ಸಮರ್ಪಕ ರೀತಿಯಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಈ ಬ್ರಹ್ಮಕಲಶೋತ್ಸವ ನಡೆದಿದೆ. ಈ 9 ದಿವಸಗಳಲ್ಲಿ ಕೂಡ ನಮ್ಮ ಬೆನಕ ಆಸ್ಪತ್ರೆಯಿಂದ ಒಂದು ಅಳಿಲು ಸೇವೆಯನ್ನು ನಾವು ಈಗಾಗಲೇ ಹೇಳಿದ್ದೇನೆ. ಸಣ್ಣ ಸೇವೆಯನ್ನು ನಾವು ವೈದ್ಯಕೀಯ ಸೇವೆಯನ್ನು ನೀಡಿದ್ದೇವೆ. ಸತತವಾಗಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ನಾವು ಪ್ರತಿನಿತ್ಯ 100 ಜನರಿಗೆ ಉಚಿತ ವೈದ್ಯಕೀಯ ಸಲಹೆ ಸೇವೆ, ಉಚಿತವಾಗಿ BP ನೋಡುವಂಥದ್ದು, ಶುಗರ್ ನೋಡುವಂಥದ್ದು, ಇಂಥ ವ್ಯವಸ್ಥೆಯನ್ನು ಇಂಥ ಸೇವೆಯನ್ನು ನೋಡಲಿಕ್ಕೆ ನಮಗೆ ನಮ್ಮ ಆಸ್ಪತ್ರೆಯಿಂದ ಕೊಡಲಿಕ್ಕೆ ನಮ್ಮ ಜನಾರ್ದನ ಸ್ವಾಮಿ ಅನುಗ್ರಹ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ 9 ದಿವಸಗಳಲ್ಲಿ ಕೂಡ ನಮ್ಮ 2 ಆ್ಯಂಬುಲೆನ್ಸ್ಗಳು ಕೂಡ ಇಲ್ಲಿ 24 ಗಂಟೆ ಕೂಡ ಸೇವೆ ಸಲ್ಲಿಸಿದೆ. ಅದು ಕೂಡ ಒಂದು ನಮಗೆ ಹೆಮ್ಮೆ ಕೊಡುವಂಥ ವಿಚಾರ. ಈ 9 ದಿವಸಗಳ ನಂತರ ಇವತ್ತು ಬಹಳಷ್ಟು ನಮ್ಮ ಸಿಬ್ಬಂದಿ ವರ್ಗದವರು ಒಂದು ಬೇಡಿಕೆ ಆಗಿತ್ತು. ನಮಗೊಂದು ಸಣ್ಣ ಅಳಿಲು ಸೇವೆಯನ್ನು ಸಲ್ಲಿಸಲಿಕ್ಕೆ, ಈ ದೇವಸ್ಥಾನಕ್ಕೆ ಸಲ್ಲಿಸಲಿಕ್ಕೆ ಒಂದು ಅನುವು ಮಾಡಿಕೊಡಿ ಅಂತ ಎಲ್ಲರೂ ಕೇಳಿಕೊಂಡರು. ಇದರಲ್ಲಿ ಯಾವುದೇ ಜಾತಿ ಮತ ಬಂತ ಏನೂ ಇಲ್ಲ. ಇದರಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲರೂ ಇದ್ದೇವೆ ನಾವು. ನಮ್ಮ ಆಸ್ಪತ್ರೆಯಿಂದ ಈ ಒಂದು ತಂಡ ಬಂದು ಇವತ್ತು ಈ ಮರುದಿವಸ ಒಂದು ಈ ಕ್ಲೀನಿಂಗ್ ಕಾರ್ಯ ಅಥವಾ ಸ್ವಚ್ಛತೆ, ಯಾಕಂದರೆ ದೇವರಿಗೆ ಬರೀ ಭಕ್ತಿ ಭಜನೆ ಆರಾಧನೆ ಇಷ್ಟೇ ಅಲ್ಲ, ಸ್ವಚ್ಛತೆ ಕೂಡ ಒಂದು ದೇವರಿಗೆ ಪ್ರಿಯವಾದಂಥ ಅಂಶ. ಈ ಅಂಶದಲ್ಲಿ ನಾವು ಪಾಲ್ಗೊಂಡು ನಮ್ಮ ಆಸ್ಪತ್ರೆಯಿಂದ ನಾವೆಲ್ಲ ಪಾಲ್ಗೊಂಡು ಕೃತಾರ್ಥರಾಗೋಣ ಅನ್ನುವ ದೃಷ್ಟಿಯಲ್ಲಿ ನಾವು ಇವತ್ತು ಈ ಕ್ಲೀನಿಂಗ್ ಕೆಲಸವನ್ನು ಬೆಳಗ್ಗೆ 7 ಗಂಟೆಗೆ ಪ್ರಾರಂಭ ಮಾಡಿದ್ದೇವೆ. ಸುಮಾರು 50ಕ್ಕೂ ಜಾಸ್ತಿ ಜನ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳಿದ್ದಾರೆ. ವಿಶೇಷತೆ ಅಂದರೆ ಯಾರಿಗೂ ನಾವು ಫೋರ್ಸ್ ಮಾಡಿಲ್ಲ, ಯಾರನ್ನೂ ಕೂಡ ಕರೆದೋದಲ್ಲ. ಅವರೇ ಎಲ್ಲರೂ ಸರ್ ನಾವು ಬರ್ತೇವೆ ನಾವು ಮಾಡಬೇಕು ಈ ಒಂದು ಕೈಂಕರ್ಯವನ್ನು ಕ್ಲೀನಿಂಗ್ ಮಾಡುವಂಥ. ಹಾಗಾಗಿ ಮೊದಲಿಗೆ ಈ ಪ್ರಾಂಗಣವನ್ನು ನಾವು ಕ್ಲೀನ್ ಮಾಡ್ತಾ ಇದ್ದೇವೆ. ಯಾಕಂದರೆ ರಾತ್ರಿ ನಿನ್ನೆ ಬಹಳಷ್ಟು 1 ಗಂಟೆ ಆಗಿದೆ ಇದೆಲ್ಲ ಮುಗಿಯುವಾಗ, ಯಾವುದು ಬ್ರಹ್ಮಕಲಶೋತ್ಸವ ಎಲ್ಲ ಮುಗಿಯುವಾಗ. ಆ ರೀತಿಯಿಂದಾಗಿ ಇವತ್ತು ಬೆಳಗ್ಗೆ ಬೇಗ ಬಂದುಬಿಟ್ಟು ಇದನ್ನೊಂದು, ಯಾಕಂದರೆ ನಮ್ಮ ಸ್ವಚ್ಛತೆಗೆ ದೇವರು ಕೂಡ ಮೆಚ್ಚುತ್ತಾರೆ ಅನ್ನುವ ದೃಷ್ಟಿಯಿಂದ ನಾವು ಇದನ್ನು ಸಣ್ಣ ಒಂದು ಈಗ ಹೇಗೆ ಲಂಕೆಗೆ ಇದು ಮಾಡುವಾಗ ಯಾವುದು ಬ್ರಿಡ್ಜ್ ಒಂದು ಅಳಿಲು ಸೇವೆ ಕೊಟ್ಟಿದೆ, ಒಂದು ಸಣ್ಣ ಅಳಿಲು ಹೇಗೆ ಸೇವೆ ಕೊಟ್ಟಿದೆ, ಹಾಗೆ ನಮ್ಮ ಆಸ್ಪತ್ರೆಯವರು ಕೂಡ ಒಂದು ಸಣ್ಣ ಅಳಿಲು ಸೇವೆಯನ್ನು ಇವತ್ತು ನಾವು ಸಲ್ಲಿಸ್ತಾ ಇದ್ದೇವೆ. ನಾವೆಲ್ಲ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಸಂತೋಷದ ವಿಚಾರ. ಓಕೆ, ಧನ್ಯವಾದ ಸರ್. ಬಹಳ ವಿಶೇಷವಾದಂಥ ಒಂದು ಆಸ್ಥೆ ವಹಿಸಿಕೊಂಡು, ಅಂದರೆ ಇವರ ಯೋಚನೆಗಿಂತ ಜಾಸ್ತಿಯಾಗಿ ಅವರ ಸಿಬ್ಬಂದಿಗಳ ಯೋಚನೆ, ಒಂದು ಅವಕಾಶ ಮಾಡಿ ಸರ್ ಎಲ್ಲ ಟೀಮ್ ಆಗಿ ಒಂದು ಹೋಗಿ ಕ್ಲೀನ್ ಮಾಡೋಣ ಅನ್ನುವಂಥದ್ದನ್ನು ಸಿಬ್ಬಂದಿಗಳು ಹೇಳಿದರು ಅನ್ನುವಂಥದ್ದು. ಖಂಡಿತವಾಗ್ಲೂ. ಹಾಗಾಗಿ ಎಲ್ಲ ಸಿಬ್ಬಂದಿ ವರ್ಗದವರು ಬೆಳಗ್ಗೆ 7 ಗಂಟೆಗೆ ಬಂದು ಇಲ್ಲಿ ಸಜ್ಜಾಗಿದ್ದಾರೆ. ನಾನೇ 7 ಕಾಲಕ್ಕೆ ಬಂದೆ, ಬಟ್ ಅವರೆಲ್ಲ 7 ಗಂಟೆಗೆ ಬಂದು ಸಜ್ಜಾಗಿ ಈ ಒಂದು ಕೈಂಕರ್ಯದಲ್ಲಿ ಕೈ ಜೋಡಿಸ್ತಾ ಇದ್ದಾವೆ. ನಾವೊಂದು ಸಾಧಾರಣ 10-11 ಗಂಟೆವರೆಗೆ ಈ ಕೆಲಸವನ್ನು ಮಾಡುವಂಥ ಯೋಚನೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಹಳಷ್ಟು ಸಂತೋಷ ಆಗ್ತದೆ. ಓಕೆ, ಥ್ಯಾಂಕ್ ಯು. ನೋಡಿ, ಇದೀಗ ಎಲ್ಲ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ ನಮ್ಮ ಮೇಡಮ್ ಕೂಡ, ಭಾರತಿ ಮೇಡಮ್ ಕೂಡ. ಮೇಡಮ್, ಎಲ್ಲರ ಜೊತೆಗೆ ಸೇರಿಕೊಂಡು ಕೆಲಸ ಮಾಡುವಾಗ ಎಷ್ಟು ಖುಷಿ ಆಗುತ್ತೆ? ತುಂಬ ಖುಷಿ ಆಗ್ತದೆ. ತುಂಬ ಅಂದರೆ ಜನಾರ್ದನ ಸಹ ನನ್ನೊಳಗೆ ಇದ್ದಾನೆ ಅಂತ ಅನಿಸುತ್ತೆ. ಸೊ ಜನಾರ್ದನ ಸೇವೆಗೆ ದೇವರಿಗೆ ನಾನು ಅಂತ ಸ್ವಲ್ಪ ನನ್ನ ಕೊಡುಗೆಯನ್ನು ಕೊಡುವ ಅಂತ, ಬರೀ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿ ಮಾತ್ರ ಹೋಗೋದು ಅಂತ ಆಗ್ತದೆ. ಸೊ ಸೇವೆ ಕೊಡಲಿಕ್ಕೆ ಸಂದರ್ಭ ಸಿಕ್ಕಿರಲಿಲ್ಲ ನನಗೆ. ಸೊ ಈಗ ಸಿಕ್ಕಿದೆ. ಹಾಗಾಗಿ ಅಟ್ಲೀಸ್ಟ್ ಒಂದು ಹೊರಗಿನ ಪ್ರಾಂಗಣನಾದರೂ ನಾವು ಕ್ಲೀನ್ ಮಾಡುವ ಅಂಥೇಳಿ ನಮ್ಮ ಸಿಬ್ಬಂದಿಗಳೆಲ್ಲ ಬಂದಿದ್ದಾರೆ. ಅವ್ರ ಜೊತೆಗೆ ನಾನು ಸಹ ಕೂಡಿ ಒಂದು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಹೊರಟಿದ್ದೇನೆ. ಓಕೆ, ಒಂದು ಇಂಜೆಕ್ಷನು ಮಾತ್ರೆ ಇವುಗಳಿಂದ ಹೊರಗೆ ಬಂದು ಕಂಪ್ಲೀಟ್ ಎಲ್ಲರೂ ಕೂಡ ಕ್ಲೀನಿಂಗಲ್ಲಿ ತೊಡಗಿಕೊಂಡಿದ್ದೀರಿ, ಅಥವಾ ಹಾಸ್ಪಿಟಲ್ ನಿರ್ವಹಣೆ, ವೀಲ್ಚೇರ್, ಅವರ ಆರೈಕೆ, ಅದರ ಜೊತೆಗೆ ಈ ಕ್ಲೀನಿಂಗಲ್ಲಿ ತೊಡಗಿದ್ದೀರಿ. ಎಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ ಸೇರಿಕೊಂಡು ಮಾಡ್ತಾ ಇದ್ದೀರಿ. ಹೌದು, ಯಾಕಂದರೆ ನಮ್ಮಲ್ಲಿ ಅದಕ್ಕೋಸ್ಕರ ನಾವು ನಮ್ಮದು ಬೆನಕ ಫ್ಯಾಮಿಲಿ ಅಂತವೇ ಹೇಳ್ತೇವೆ. ಅಂದರೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಥರವೇ ಇದ್ದೇವೆ. ಆಸ್ಪತ್ರೆಗೆ ಬಂದ ಮೇಲೆ ಎಲ್ಲರದ್ದು ನಮ್ಮದು ಒಂದೇ ಕುಟುಂಬ ಅಂತ ಲೆಕ್ಕ. ಮನೇಲಿದ್ದಾಗ ಮಾತ್ರ ನಮ್ಮದು ಬೇರೆ ಕುಟುಂಬ ಅಂತೇಳಿ. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಅಂದರೆ ಬೆನಕ ಫ್ಯಾಮಿಲಿ ಇವತ್ತು ಸೇರಿ ನಾವು ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಇಡೀ ಪ್ರಾಂಗಣವನ್ನು ಕ್ಲೀನ್ ಮಾಡಲಿಕ್ಕೆ ಹೊರಟಿದ್ದೇವೆ. ನಮ್ಮ ಮಕ್ಕಳು ಎಲ್ಲರೂ ಭಾರಿ ಖುಷಿಯಿಂದ ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ ಇವತ್ತು. ಸೊ ಆದಷ್ಟು ನಮ್ಮ ಈ ಒಂದು ಸಣ್ಣ ಸೇವೆಯನ್ನು ಕೊಟ್ಟು ನಾವು ಸ್ವಲ್ಪ ದೇವರಲ್ಲಿ ಪುನೀತರಾಗೋಣ ಅಂತೇಳಿ. ಥ್ಯಾಂಕ್ ಯು ಮೇಡಮ್. ನೋಡಿ, ಸೇವೆಯಲ್ಲಿ ಎಲ್ಲರೂ ಕೂಡ ನಿರತರಾಗಿರುವಂತಹದ್ದು. ಇದೀಗ ಸರ್ ಎಷ್ಟಿದೆ ಸರ್ ಜೋಶಿ ಯಾವ ರೀತಿಯಲ್ಲಿದೆ ಕೇಳಿದರೆ, ಕಲಶೋತ್ಸವದಲ್ಲಿ ಉಳಿದವರಿಗೆ ಎಷ್ಟು ಜೋಶ್ ಇತ್ತು ಅದೇ ರೀತಿ ಜೋಶ್ನಲ್ಲಿ ನಾವು ಅದು ಮುಗಿಸಿದ ಮೇಲೆ ಬಂದಿದ್ದೀವಿ. ಅಷ್ಟೇ ನನಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂತಂದರೆ ಈಗ ಡಾಕ್ಟ್ರ್ ಹೇಳಿದಾಗೇ ನಮ್ಮಲ್ಲೆಲ್ಲ ಸಿಬ್ಬಂದಿಗಳು ಮೊನ್ನೆ ಮೀಟಿಂಗ್ನಲ್ಲಿ ಒಂದು ಪ್ರಶ್ನೆ ಎತ್ತಿದ್ರು, ನಾವು ಏನಾದರೂ ಸರ್ವಿಸನ್ನು ಕೊಡಬೇಕಲ್ಲ, ಸೇವೆ ಕೊಡಬೇಕು, ಇಷ್ಟು ಒಳ್ಳೆ ಬ್ರಹ್ಮಕಲಶೋತ್ಸವ ಆಗ್ತಾಯಿದೆ ಅಂತೇಳಿ. ಅದಕ್ಕಾಗಿ ಅವರೇ ಸೆಲೆಕ್ಟ್ ಮಾಡಿಕೊಂಡ್ರು, ನಾವೊಂದು ಕ್ಲೀನಿಂಗ್ ವರ್ಕ್ ಮಾಡ್ತೀವಿ, ನಾವು ಬರ್ತೀವಿ ಅಂತಂದ್ಬಿಟ್ಟು. ಸರಿ, ಅದಕ್ಕೆ ಒಪ್ಪಿದ್ವಿ. ಮತ್ತು ನಾವು ಕೂಡ ಅದಕ್ಕೆ ಒಂದು ಮನಸ್ಸನ್ನು ಮಾಡಿ ಹೊರಟಿವಿ.
ಯಾವ ರೀತಿಯಲ್ಲಿ ಇವತ್ತು ಅವರು ಒಳ್ಳೆ ರೆಡಿ ಆಗಿದ್ದಾರೆ ಅಂತಂದರೆ, ನಾವು 7 ಗಂಟೆಗೆ ಅಂತ ಹೇಳಿದ್ವಿ, 7 ಗಂಟೆಗಿಂತ ಮುಂಚೆನೇ ಇಲ್ಲಿ ಬಂದು ಸಿದ್ಧರಾಗಿ ನಿಂತುಬಿಟ್ಟಿದ್ದಾರೆ ನಾವು ಕ್ಲೀನ್ ಮಾಡಬೇಕು ಅಂತ ಹೇಳುವಂಥದ್ದು. ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ನಮ್ಮ ಇಡೀ ಫ್ಯಾಮಿಲಿ ಬಂದಿದೆ, ಬೆನಕ ಫ್ಯಾಮಿಲಿ ಬಂದಿದೆ. ಹಾಗಾಗಿ ಈ ಒಂದು ಸಣ್ಣ ಸೇವೆ ನಮ್ಮದೇನು ದೊಡ್ಡ ಒಂದು ಮಹತ್ತರವಾದಂಥ ಸೇವೆ ಅಂತ ನಾನು ಹೇಳ್ತಾ ಇಲ್ಲ, ಒಂದು ಸಣ್ಣ ಸೇವೆಯನ್ನು ನಾವು ಮಾಡಿ ಜನಾರ್ದನಿಗೆ ಅರ್ಪಿಸುವಂಥದ್ದು, ಇದನ್ನು ಅರ್ಪಿಸುವಂಥದ್ದು ಒಂದು ಕೆಲಸ ಮಾಡೋಣ ಅಂತಂದ್ಬಿಟ್ಟು ತುಂಬ ಖುಷಿಯಲ್ಲಿ ತುಂಬ ಜೋಶಾಗಿ ನಾವು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸರ್. ಎಸ್ ನೋಡಿ, ಎಲ್ಲರೂ ಕೂಡ ಈ ಒಂದು ಸೇವೆಯಲ್ಲಿ ಯಾವ ರೀತಿಯಾಗಿ ನಿರತರಾಗಿದ್ದಾರೆ ಅನ್ನುವಂತಹದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಒಂದು ನೋಡಿ, ಇಲ್ಲಿ ಇವರು ಎಲ್ಲ ನೋಡಿ, ಜಾತ್ಯತೀತವಾಗಿ ಅನ್ನುವಂಥದ್ದು, ಅದರ ಜೊತೆಗೆ ಧರ್ಮಾತೀತವಾಗಿ ಅನ್ನುವಂಥದ್ದನ್ನು ವೈದ್ಯರು ಹೇಳಿದರು. ಅಂತಹದ್ದೇ ಸೇವೆ ಆಗ್ತಾಯಿದೆ. ಬಹಳ ಜೊತೆಗೂಡಿ ಎಲ್ಲರ ಜೊತೆಗೂಡಿಕೊಂಡು ಆ ಸೇವೆಯಲ್ಲಿ ನಿರತರಾಗಿದ್ದಾರೆ. ಬ್ರಹ್ಮ ಕಲಶೋತ್ಸವದಲ್ಲಿ ಉಜಿರೆಯಲ್ಲಿ ಇಂತಹದ್ದೊಂದು ದಾಖಲೆಗಳಾಗಿವೆ. ಏನು ಅಂತಂದರೆ, ಇತ್ತೀಚೆಗಷ್ಟೇ ಮುಸ್ಲಿಂ ಬಾಂಧವರು ಇಲ್ಲಿ ಬಂದು ವಿವಿಧ ಕೆಲಸ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ತದಬಳಿಕ ಕ್ರೈಸ್ತ ಬಾಂಧವರು ಕೂಡ ಇಲ್ಲಿ ವಿವಿಧ ಸ್ವಯಂ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಪಾಕಶಾಲೆಯಲ್ಲೂ ಕೂಡ ಕ್ರೈಸ್ತ ಬಾಂಧವರು ಕೆಲಸ ಮಾಡ್ತಾ ಇದ್ದಿದ್ದನ್ನು ನಾವು ನಿಮಗೆ ತೋರಿಸಿದ್ವಿ. ಇದೀಗ ದೇವಸ್ಯ ಇದ್ದಾರೆ. ದೇವಸ್ಯ ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ದೇವಸ್ಥಾನದ ಆವರಣದಲ್ಲಿ ಬಂದು ಸ್ವಚ್ಛ ಮಾಡುವ ಅಂತಂದಾಗ ನೀವು ಕೂಡ ಅದನ್ನು ಓಕೆ ಮಾಡಿ ಇವತ್ತು ಸ್ವಚ್ಛತೆಯನ್ನು ಮಾಡ್ತಾಯಿದ್ದೀರಿ. ಹೇಗೆ ಅನಿಸ್ತಾ ಇದೆ ಜೊತೆ? ಅಲ್ಲ, ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನೋಡಿ, ಪ್ರತಿಯೊಂದು ಕಾರ್ಯಕ್ಕೂ ನಮ್ಮ ಮ್ಯಾನೇಜಿಂಗ್ ಮೆಡಿಕಲ್ ಡೈರೆಕ್ಟರ್ ಅವರು ಡಾಕ್ಟರ್ ಗೋಪಾಲಕೃಷ್ಣ ಅವರು ನಮಗೆ ಸಜೆಷನ್ಸ್ ಕೊಡ್ತಾರೆ. ಅದು ಎಲ್ಲಿ ಆಗಲಿ ಏನಾಗಲಿ ಅವರು ಹೇಳಿದ್ದು ನಮಗೆ ವೇದವಾಕ್ಯ. ಸೊ ನಾವು ಸ್ವಚ್ಛತಾ ಕಾರ್ಯಕ್ಕೆ ಇವಾಗ ಈ ದೇವಸ್ಥಾನದಲ್ಲಿ ಇದು ಸ್ವಚ್ಛತಾ ಕಾರ್ಯಕ್ಕೆ ಮಾತ್ರ ಅಲ್ಲ, ಇದನ್ನು ಇನ್ ಬಿಟ್ವೀನ್ ನಮ್ಮ ಸ್ಟಾಫ್ಗಳು ಅನೇಕರು ಬಡಿಸಲಿಕ್ಕೂ ಇನ್ನಿತರ ಕಾರ್ಯಾಚರಣೆಗಳಿಗೆ ನಮ್ಮ PRO ತಂಡದವರು ಇಲ್ಲೇ ಇದ್ದರು. ಆ್ಯಕ್ಚುಲಿ ಎಲ್ಲ ಕೋಆರ್ಡಿನೇಷನಿಗೋಸ್ಕರ ಅವರು ತುಂಬ ಬೆಳಗಿಂದ ರಾತ್ರಿವರೆಗೆ ಅವರು ಇಲ್ಲೇ ಇರ್ತಿದ್ರು. ನಮ್ಮ ಬಾಕಿ ಸಿಬ್ಬಂದಿಗಳು ಕೂಡ ಎಷ್ಟು ಪಾಸಿಬಲ್ ಇರುತ್ತೋ ಅಷ್ಟು ಅವರು ಕೂಡ ಬಂದು ಸಹಕಾರ ನೀಡಿದ್ದಾರೆ. ಆ್ಯಂಡ್ ನಮ್ಮ ಊರಲ್ಲಿ ಇಂತಹ ಒಂದು ಯುನಿಟಿಯನ್ನು ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಬಂದ ಮೇಲೆ ಇಷ್ಟೊಂದು ಎಲ್ಲರೂ ಸೇರಿಕೊಂಡು ಒಂದು ಏನು ಹೇಳಿ ಬ್ರಹ್ಮಕಲಶ ಇದನ್ನೊಂದು ಹಬ್ಬದ ಥರ ಆಚರಣೆ ಮಾಡಿದ್ದಾರೆ. ತುಂಬ ಎಲ್ಲ ಏನು ಹೇಳೋದು ಸಾಂಸ್ಕೃತಿಕ ಚಟುವಟಿಕೆಗಳಾಗಲಿ ಎಲ್ಲದರಲ್ಲೂ ಎಲ್ಲರೂ ಅಟೆಂಡ್ ಮಾಡೋದನ್ನು ನೋಡಿದ್ದೀನಿ. ಇಷ್ಟೊಂದು ಕ್ರೌಡ್ ಉಜಿರೆಯಲ್ಲಿ ಸೇರಿದ್ದು ಫಸ್ಟ್ ಟೈಮ್ ನಾನು ನೋಡ್ತಾ ಇರುವಂಥದ್ದು. ಸೊ ಇಂಥ ಚಟುವಟಿಕೆಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಲಿ, ಎಲ್ಲ ಕಾರ್ಯಕ್ಕೂ ಎಲ್ಲರೂ ಭಾಗವಹಿಸಲಿ ಅಂತ ನನ್ನ ಒಂದು ಆಸೆ. ಥ್ಯಾಂಕ್ ಯು. ಎಸ್ ನೋಡಿ, ಸುತ್ತುಪೋಲಿಯಲ್ಲಿ ಕೆಲಸ ನಿರತರಾಗಿರುವವರು ಎಲ್ಲರೂ ಕೂಡ ಒಂದು ಸುತ್ತುಪೋಳಿಯಲ್ಲಿ ಕೆಲಸದಲ್ಲಿ ನಿರತರಾಗಿದ್ದಾರೆ. ಹೊರಾಂಗಣದ ಸ್ವಚ್ಛತೆಯ ಬಗ್ಗೆ ಮಾತಾಡಿದಾಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ತಂಡ ಹೊರಾಂಗಣದ ಅಂದರೆ ಹೊರಗಿನ ಇರ್ತಕ್ಕಂಥ ಲೋಡ್ಗಟ್ಟಲೆ ಚಪ್ಪಲಿಯನ್ನೆಲ್ಲ ಬಿಟ್ಟೋಗಿದ್ದಾರೆ. ಆ ಎಲ್ಲ ಚಪ್ಪಲಿಯನ್ನು ತೆಗೆದುಕೊಂಡು ಇಲ್ಲಿ ಕ್ಲೀನ್ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಭಾಳ ದೊಡ್ಡ ಕಾರ್ಯದಲ್ಲಿ ಆ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ತಂಡ ಇದೀಗ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು. ಹೊರಾಂಗಣ ರಥದ ಸುತ್ತಮುತ್ತ ಎಲ್ಲ ಆ ಕೆಲಸವನ್ನು ನಿರ್ವಹಿಸ್ತಿರುವಂಥದ್ದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಬಹಳ ವಿಶೇಷವಾದಂತಹ ಒಂದು ವಾತಾವರಣ ಇಲ್ಲಿ ಕಂಡು ಬರ್ತಾ ಇದೆ. ಉಜಿರೆಯಲ್ಲಿ ಒಂದು ದಾಖಲೆ ಆಗಿದೆ. ಯಾಕೆಂತಂದರೆ ಇಂತಹದೊಂದು ಒಗ್ಗಟ್ಟು ಉಜಿರೆಯಲ್ಲಿ ಪ್ರದರ್ಶನ ಆಗ್ತಾ ಇರುವಂಥದ್ದು ಬಹಳ ವಿಶೇಷ. ಈ ಒಂದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಬಂದು ಸೇರಿರುವಂಥದ್ದು ನೋಡಿದ್ದೀರಿ. ಎಲ್ಲ ಅದರ ನಂತರ ಇದೀಗ ಸ್ವಚ್ಛತಾ ಕಾರ್ಯದಲ್ಲಿ ಎಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಬರ್ತಾ ಇರುವಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಬಹಳ ವಿಶೇಷವಾದಂಥದ್ದು. ಮತ್ತು ಈಗಾಗಲೇ ಬೆನಕದವರು ಸ್ವಚ್ಛಗೊಳಿಸಿದಂತಹ ಕಸವನ್ನು ಕೂಡ ಅವರಿಗೆ ಕೊಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ನೋಡಿ, ಆ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡವರು ಅವರು ಆ ಕಸವನ್ನು ಅವರಿಗೆ ಕೊಡುವಂತಹದನ್ನು ಅಲ್ಲಿ ಮಾಡ್ತಾರೆ. ನೋಡಿ, ಅವರು ಇಲ್ಲಿಂದ ಸ್ವಚ್ಛಗೊಳಿಸಿದ ಕಸ ಅದೇ ವಾಹನದಲ್ಲಿ ತೆಗೆದುಕೊಂಡು ಹೋಗುವಂಥ ಕಾರ್ಯವನ್ನು ಕೂಡ ಅಲ್ಲಿ ಮಾಡಲಾಗ್ತಾಯಿದೆ. ಇಲ್ಲಿ ಈಗಾಗಲೇ ಇಲ್ಲಿ ಒರೆಸ್ತಾ ಇದ್ದಾರೆ ತುಂಬ ಜನ. ಎಂಜಾಪುಡು ಭಾರಿ ಒಂಜಿ ಖುಷಿ ಆಪುಂಡು ಇಂಚಿನ ಒಂಜಿ ಸೇವೆ ಕೊಡಲ್ಲ ಪುಣ್ಯದ ಮಂತಂದು ಹೋಗ್ಬಿಡು. ಎಂಗ್ಲ ಗೋಪಾಲಕೃಷ್ಣ ಸರ್ ನಡೆದವರು ಎಂಗ್ಲ ಸರ್ ನಡೆದವರು ಎಂಗ್ಲಗಿ ಒಂದು ಅವಕಾಶ ತಿಕ್ಕಿಂದು. ಜಲಜಕ್ಕ ಹಾಂ, ಜಲಜ ಅವರು ಮಾತಾಡಿದ್ರು. ನೋಡಿ, ಈಗ ನೋಡಿ ಎಲ್ಲರೂ ಅಲ್ಲಿ ಸುತ್ತುಪೋಳಿಯನ್ನು ಸ್ವಚ್ಛಗೊಳಿಸುವಂಥ ಕಾರ್ಯ ಆರಂಭದಲ್ಲಿ ಬಹಳಷ್ಟು ಇಲ್ಲಿ ಆವರಣ ಸ್ವಚ್ಛಗೊಳ್ಳಲಿಕ್ಕಿತ್ತು. ಇದೀಗ ಸ್ವಚ್ಛ ಆಗ್ತಾ ಇದೆ. ನಮ್ಮ ಜೊತೆಗೆ ಸೀನಿಯರ್ ನರ್ಸ್ ಒಬ್ಬರಿದ್ದಾರೆ. ಮೇಡಮ್ ನಮಸ್ತೆ. ಹೇಗಾಗ್ತಾ ಉಂಟು? ಖುಷಿ ಆಗ್ತುಂಟು. ನಮ್ಮ ಊರಲ್ಲಿ ಒಂದಿಷ್ಟು ಒಳ್ಳೆ
ಬ್ರಹ್ಮಕಲಶ ಇಲ್ಲಿ ಸಹ ಆಗಲಿಲ್ಲ ಅಂತ ಅನಿಸ್ತದೆ ನಮ್ಮಲ್ಲಿ. ಎಲ್ಲರೂ ಸೇರಿ ಒಟ್ಟಾಗಿ ಎಲ್ಲರೂ ಅಂದರೆ ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಓಕೆ, ಈಗ ನೀವೆಲ್ಲ ಸೇರಿಕೊಂಡು ಹಾಸ್ಪಿಟ್ಲ್ ಕೆಲಸ ಡೈಲಿ ಮಾಡ್ತೀರಿ, ಡೈಲಿ ಶುಶ್ರೂಷೆ ಎಲ್ಲವೂ ನಡೀತಾ ಇರ್ತದೆ. ಇವತ್ತು ಇಂಥದ್ದೊಂದು ಕಾರ್ಯದಲ್ಲಿ ತೊಡಗಿಕೊಂಡಿದ್ದೀರಿ, ಏನು ಹೇಳ್ತೀರಿ? ಖುಷಿ ಆಗ್ತಾ ಉಂಟು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮಗೆ. ಯಾಕಂದರೆ ಸ್ಟಾಫನ್ನು ಸಹ ನಾವು ನೈಟ್ ಡ್ಯೂಟಿ ಆದರೂ ಸಹ ಎಲ್ಲರೂ ಒಟ್ಟಾಗಿ ನಮ್ಮೊಟ್ಟಿಗೆ ಬಂದು ಬನ್ನಿ ಅಂತ ಹೇಳ್ಕೊಂಡು ಎಲ್ಲರೂ ಬಂದಿದ್ದಾರೆ ನಮ್ಮೊಟ್ಟಿಗೆ. ಖುಷಿ ಆಗ್ತುಂಟು. ಥ್ಯಾಂಕ್ ಯು. ಎಸ್, ನೋಡಿ ಎಲ್ಲ ಸ್ವಚ್ಛತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಸ್ವಚ್ಛತೆ ಮಾಡ್ತಾ ಇರೋ ಹತ್ರ ಕೆಲವರ ಹತ್ರ ಆದರೂ ಮಾತಾಡಿಸ್ಬೇಕು. ಸರ್, ಹೇಗಾಗ್ತಾ ಉಂಟು? ಖುಷಿ ಆಗ್ತಾ ಉಂಟು. ಖುಷಿ ಆಗ್ತಾ ಉಂಟಾ? ಮೊನ್ನೆ ಎಲ್ಲ ನೀವು ಇಲ್ಲೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರಿ, ಇವತ್ತು ಸ್ವಚ್ಛತೆಯಲ್ಲಿ ಭಾಗಿಯಾಗ್ತಿದ್ದೀರಿ. ದೇವರ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಸೊ ನಮ್ಮಿಂದ ಆದಷ್ಟು ಸೇವೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಡಾಕ್ಟರ್ ಆದಂಥ MD ಅವರಾದಂಥ ಡಾಕ್ಟರ್ ಗೋಪಾಲಕೃಷ್ಣ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಓಕೆ, ನೋಡಿ ಎಲ್ಲರೂ ಅಕ್ಕ ಎಂಚಾಪುಂಡು ಖುಷಿ ಆಗ್ತುಂಡು. ಹಾಂ, ನಮಸ್ಕಾರ. ಖುಷಿ ಆಪುಂಡು. ಹಾಂ, ಖುಷಿ ಬಂಡ ಏತು ಖುಷಿ ಬಂಡ ಮಸ್ತ್ ಖುಷಿ ಮಾತೇರು ಸೇರಿದ ಬೇಲೆ ಮಂತಂದ್ಲ ಅಂತ ಸರ್ ಅಂಚದು ಎಂಕ್ಲಿ ಮಸ್ತ್ ಖುಷಿ ಆಪುಂಡು. ಎಸ್ ಮೇಡಮ್, ಎಂತ ಹೇಳ್ತೀರಿ? ಎಂತ ಹೇಳೋದು, ಎಲ್ಲದಕ್ಕೂ ಸೇವೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಬಟ್ ಇಂಥ ಸೇವೆ ಎಲ್ಲ ಅಪರೂಪ ಅಲ್ಲ, ಸೊ ತುಂಬ ಖುಷಿ ಆಗ್ತದೆ. ಅಂದರೆ ಈಗ ಬೇರೆ ಬೇರೆ ಸೇವೆಯಲ್ಲಿ ನೀವು ಅಲ್ಲಿ ಆಫೀಸಲ್ಲಿ ಕೆಲಸದಲ್ಲಿರುವುದು? ಹಾಂ, ಆ್ಯಕ್ಚುಲಿ ಎಲ್ಲ ಕಡೆ ಎಲ್ಲ ಸೇವೆಯಲ್ಲಿ ಒಂದು ಅವಕಾಶ ಅಂತ ಸಿಗ್ತದೆ. ಮತ್ತು ದೇವಸ್ಥಾನದೊಳಗೆ ಬರಬೇಕಾದ್ರೆ ಕೆಲವೆಲ್ಲ ಮಡಿಬೇಕು, ಹಾಗೆ ಬೇಕು ಹೀಗೆ ಬೇಕು ಅಂತ. ಸೊ ಅಂಥದ್ರಲ್ಲಿ ನಮಗೆ ಬೆಳಗ್ಗೆ ಬಂದು ಇದರಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಸೊ ತುಂಬ ಖುಷಿ ಪಡ್ತೇವೆ. ನೋಡಿ, ಅಲ್ಲೆಲ್ಲ ಗುಂಪಾಗಿ ಸೇವೆಯಲ್ಲಿ ನಿರತರಾಗಿದ್ದಾರೆ. ಎಲ್ಲರ ಹತ್ರ ಒಂದು ಇಬ್ಬರ ಹತ್ರ ಮಾತಾಡಿಸುವ, ಯಾಕಂತಂದರೆ ಎಲ್ಲ ಜೊತೆಗೂಡಿಕೊಂಡು ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ಬೇಕು, ಒಂದು ಇಬ್ಬರ ಹತ್ರ ಆದರೂ. ಎಲ್ಲ ಇಲ್ಲಿ ಮಾತಾಡೋದಕ್ಕಿಂತ ಜಾಸ್ತಿ ಕೆಲಸ ಮಾಡೋದ್ರಲ್ಲಿ ಆಸಕ್ತಿ ಹೊಂದ್ಯಾರೆ ಅಂತ ಅನಿಸುತ್ತೆ. ಮೇಡಮ್, ಹೇಗಾಗ್ತಾ ಉಂಟು? ತುಂಬ ಖುಷಿ ಆಗ್ತಾ ಇದೆ ಸರ್, ಹಾಂ, ತುಂಬ ಖುಷಿ ಆಗ್ತಾ ಇದೆ. ಈಗ ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀರಿ? ಹೌದು, ನಮಗೆ ಸರ್ ಮತ್ತು ಮೇಡಮ್ ಇದು ಅವಕಾಶ ಕೊಟ್ಟದ್ದು ತುಂಬ ಖುಷಿಯಾಗಿದೆ ಸರ್. ಖುಷಿ ಆಗ್ತಾ ಉಂಟು. ಒಂದೇ ಮಾತು ಎಲ್ಲರದು, ಖುಷಿ ಆಗ್ತಾ ಉಂಟು ಅನ್ನುವಂಥದ್ದು. ನೋಡಿ, ಇಡೀ ಗುಂಪೆ ಇದೆ ಇಲ್ಲಿ. ನೀವು ತೋರಿಸಿವಿ, ಬನ್ನಿ ವನೀಶ್. ನೋಡೋ ಇಲ್ಲಿ ಈ ಕಡೆ ನೋಡಿ, ಎಲ್ಲ ಹೇಗಾಗ್ತಾ ಉಂಟು? ಎಂತ ಮತ್ತೆ ಹಾಗೆ ಒಂದೇ ವರ್ಣ. ನನ್ನ ಹೆಸರು ನಿಶ್ಮಿತಾ ಅಂತ. ತುಂಬ ಖುಷಿ ಆಗ್ತುಂಟು ಇಲ್ಲಿ ಕೆಲಸ ಮಾಡಲಿಕ್ಕೆ. ಜನಸೇವೆನೇ ಜನಾರ್ದನ ಸೇವೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಯಾಕಂದರೆ ಇತಿಹಾಸ ಸೃಷ್ಟಿ ಮಾಡುವಂತಹ ಜನ ಸೇರಿದ್ದಾರೆ ಇಲ್ಲಿ, ಜನ ಸಮೂಹ ಸೇರಿದೆ. ಹಾಗೆಯೇ ನಮಗೆ ಅವಕಾಶ ಕೊಟ್ಟಂತಹ ನಮ್ಮ ಆಸ್ಪತ್ರೆಯ ಡಾಕ್ಟರ್ಸ್ ಇಬ್ಬರಿಗೂ ನನ್ನ ವಂದನೆಯನ್ನು ತಿಳಿಸ್ತೇನೆ. ನಾನು NSS ಕ್ಯಾಂಪಲ್ಲಿ ಇಂಥ ಕೆಲಸ ಮಾಡಿದ್ದೇನೆ, ಆದರೆ ಈ ದೇವಸ್ಥಾನದಲ್ಲಿ ಬಂದು ಇಷ್ಟು ದೊಡ್ಡ ಕೆಲಸ ಕೊಟ್ಟದಕ್ಕೆ, ದೊಡ್ಡದಲ್ಲ ಅಳಿಲು ಸೇವೆ, ಅದೊಂದು ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು. ನೋಡಿ, ಎಲ್ಲ ಕೆಲಸ ನಿರತರು ಕಂಪ್ಲೀಟ್. ಅಂದರೆ ಪ್ರತಿಯೊಂದು ಕಾರ್ನರ್ ಆಫ್ ದ ಆವರಣ ಅಂತ ಹೇಳ್ಬೋದು ಇದನ್ನು. ಕಾರ್ನರ್ನಲ್ಲಿಯೂ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಎಸ್, ನೋಡಿ ಎಲ್ಲ ಆವರಣ ಎಕ್ಸ್ರೇ ಅವರು. ಹಾಂ, ಎಕ್ಸ್ರೇ ಮಾಡೋದು ಒಳ್ಳೇದಾಗ್ತದೆ, ಇದು ಒಳ್ಳೆಯದಾಗ್ತದೆ? ಎರಡು ಕೂಡ ಬೇಡ, ಎರಡು ಕೂಡ ಚೆನ್ನಾಗಾಗುತ್ತೆ. ಚೆನ್ನಾಗಾಗ್ತದೆ ಅಂತ ಹೇಳಿದ ಅಲ್ಲ. ಈಗ ಹೇಗಾಗ್ತದೆ? ತುಂಬ ಖುಷಿ ಆಗ್ತಿದೆ ಎಲ್ಲರೂ ಸೇರಿಕೊಂಡು. ಹೌದು, ತುಂಬ ಖುಷಿ ಆಗ್ತಿದೆ. ನಮಗೆ ಈ ಥರ ಒಂದು ಅವಕಾಶ ಸಿಕ್ಕಿರೋದು ಕೆಲಸ ಮಾಡಲಿಕ್ಕೆ ಇಲ್ಲಿ ಇಷ್ಟು ದೊಡ್ಡ ಟೆಂಪಲಲ್ಲಿ, ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಹೌದಾ? ಹೌದು. ಓಕೆ. ಎಸ್, ಇದು ಉಜಿರೆಯ ಬ್ರಹ್ಮಕಲಶೋತ್ಸವದ ಸುನಾದ ಭಜನಾ ಕುಟೀರದ ಒಳಗಿದ್ದಂತಹ ಕಸದ ಸ್ವಚ್ಛತೆಯನ್ನು ಬೆನಕ ಹಾಸ್ಪಿಟಲ್ನವರು ಮಾಡ್ತಾ ಇದ್ದಾರೆ. ಉಜಿರೆಯ ಬ್ರಹ್ಮಕಲಶೋತ್ಸವದಲ್ಲಿ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತಹ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದನ್ನು ಬಹಳ ವಿಶೇಷವಾಗಿ ನೋಡಿದಿರಿ. ಬ್ರಹ್ಮಕಲಶೋತ್ಸವದ ನಂತರ ಇಡೀ ಆವರಣವನ್ನು ಸ್ವಚ್ಛ ಮಾಡಬೇಕು ಅನ್ನುವಂಥದ್ದು ಬೆನಕದ ಸಿಬ್ಬಂದಿಯ ಆಸೆ. ಆ ಆಸೆಯನ್ನು ಅವರ ಆಡಳಿತಾಧಿಕಾರಿಗಳು ಮತ್ತು ಅವರ ಮಾಲಕರನ್ನು ಈಡೇರಿಸಿದ್ದಾರೆ. ಇವತ್ತೆಲ್ಲರೂ ಕೂಡ ಸೇರಿಕೊಂಡು ಆ ಸ್ವಚ್ಛ ಮಾಡುವಂಥ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಹೊರಾಂಗಣದಲ್ಲಿ ಯಾರು ಸ್ವಚ್ಛ ಮಾಡ್ತಿದ್ದಾರೆ ಅವ್ರ ಜೊತೆಗೆ ಸೇರಿಕೊಂಡು ಅವರಿಗೆ ಕಸವನ್ನು ಕೊಡುವಂಥದ್ದು, ಅವರ ಜೊತೆಗೆ ಇನ್ವಾಲ್ವ್ ಆಗುವಂಥದ್ದು, ಜೊತೆಗೆ ದೇವಸ್ಥಾನದ ಹೊರ ಆವರಣ ಮತ್ತು ರಥಬೀದಿಯ ಪಕ್ಕದಲ್ಲಿರ್ತಕ್ಕಂತಹ ಭಜನಾ ಕುಟೀರ ಮತ್ತು ಸುತ್ತಮುತ್ತಲಿನ ಎಲ್ಲ ಕಡೆಯಲ್ಲಿರುವಂಥ ಕಸವನ್ನು ಕ್ಲೀನ್ ಮಾಡಿ ಬಹಳ ಒಂದು ವಿನೂತನವಾದಂತಹ ಮತ್ತು ವಿಶಿಷ್ಟವಾದಂತಹ ಕಾರ್ಯದಲ್ಲಿ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಇವರೆಲ್ಲರೂ ಕೂಡ ಮಾತನಾಡುವಾಗ ಹೇಳ್ತಾ ಇರುವಂಥದ್ದು ಒಂದೇ, ನಮಗೆ ಖುಷಿ ಇದೆ, ಇದೊಂದು ದೇವತಾ ಕಾರ್ಯ.
ಜನಾರ್ದನನ ಬ್ರಹ್ಮಕಲಶ ಯಾವುದೇ ವಿಘ್ನಗಳಿಲ್ಲದೆ ಬಹಳ ಅದ್ಧೂರಿಯಾಗಿ ಜರುಗಿದೆ. ಜೊತೆಗೆ ಇಷ್ಟು ಜನ ಉಜಿರೆಯಲ್ಲಿ ಬಂದು ಸೇರಿರುವಂಥದ್ದು ನಾವು ಯಾರೂ ನೋಡಲಿಲ್ಲ ಅನ್ನುವಂಥ ರೀತಿಯಾದಂಥ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಆ ಎಲ್ಲದರ ನಂತರ ಮಳೆ ನಿಂತು ಹೋದರೂ ಕೂಡ ಮಳೆ ಹನಿ ನಿಲ್ಲಿಲ್ಲ ಅನ್ನುವಂಥ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ಸಂಭ್ರಮ ಈಗ ಮುಗಿದಿದೆ. ಆದರೆ ಅಲ್ಲಿರ್ತಕ್ಕಂಥ ಎಲ್ಲ ಕಸವನ್ನು ಸ್ವಚ್ಛ ಮಾಡುವ ಮೂಲಕ ತಮ್ಮ ಸೇವೆಯನ್ನು, ತಮ್ಮ ಭಕ್ತಿಯನ್ನು ಈ ಮೂಲಕ ತೋರಿಸ್ತಾ ಇದ್ದಾರೆ. ಇವರ ಈ ಒಂದು ಸೇವೆಗೆ ಹ್ಯಾಟ್ಸ್ ಆಫ್ ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ವನೀಶ್ ಮರೋಡಿ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ಉಜಿರೆ.